ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪಿಲಿಬೈಲಿಯ ಮೂಲಕ ಥಿಯೇಟರ್ ವಿಸಿಟ್ ಅಲ್ಲಿ ಇದ್ದೀವಿ, ಮಂಗಳೂರಿನ PVR ಚಿತ್ರಮಂದಿರದಲ್ಲಿ. ನಮ್ಮ ಜೊತೆ ಪಿಲಿಬೈಲಿಯ ಮೂಲಕ ಸಿನಿಮಾ ನೋಡೋಕೆ ಮುಂಬೈಯಿಂದ ಬಂದಿರೋ ಒಬ್ರು ವೀಕ್ಷಕರಿದ್ದಾರೆ. ಅವರು 20 ವರ್ಷ ಆಯ್ತಂತೆ ಸಿನಿಮಾ ನೋಡ್ಬಿಟ್ಟು. ಅವ್ರು ಲಾಸ್ಟ್ ನೋಡಿದ್ದು ಹಿಂದಿ ಸಿನಿಮಾ, ಅದು 20 ವರ್ಷದ ಹಿಂದೆ. ಆಮೇಲೆ ಅವರು ಇದೇ ಮೊದಲನೇ ಬಾರಿ ತುಳು ಸಿನಿಮಾ ನೋಡೋದಕ್ಕೆ ಮುಂಬೈಯಿಂದ ಬಂದಿದ್ದಾರೆ. ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅಂತ. ನಾನು ಕೃಷ್ಣ ಉಚ್ಚಿಲ್ ಅಂತ ಹೇಳಿ ಮುಂಬೈಯಲ್ಲಿ ಕೈಗಾರಿಕೋದ್ಯಮಿ ಆಗಿದ್ದೇನೆ. ನಂದು 3 ಫ್ಯಾಕ್ಟರಿ ಇದೆ, 300 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. 1981ರಲ್ಲಿ ನಾನು ಮುಂಬೈಯಲ್ಲಿ ಹಿಂದಿ ಸಿನಿಮಾ ಒಂದು ಥಿಯೇಟರ್ ಹೋಗಿ ನೋಡಿದ್ದೇನೆ. ಆ ನಂತರ ನಾನು ಟಿವಿಯಲ್ಲಿ ನೋಡಲಿಲ್ಲ, ಸಿನಿಮಾ ಮಂದಿರದಲ್ಲಿ ಸಿನಿಮಾ ನೋಡಲಿಲ್ಲ. ಇವತ್ತು ಬಹಳ ಸಂತೋಷ ಆಗ್ತದೆ ನನಗೆ. ಪಿಲಿಬೈಲು ಯಮನಕ್ಕ ಅಂತೇಳಿ ತುಳು ಸಿನಿಮಾ ನಾನೀಗ 35 ವರ್ಷದ ನಂತರ, ಅಂದರೆ 36 ವರ್ಷ ಆಯಿತು. ಆ ನಂತರ ನಾನು ಇವತ್ತೊಂದು ಸಿನಿಮಾ ನೋಡ್ತಾ ಇದ್ದೇನೆ. ನನಗೆ ಬಹಳ ಖುಷಿ ಆಯಿತು ನೋಡಿ. ಪಿಲಿಬೈಲು ಯಮನಕ್ಕ ಇಷ್ಟು ಯೌವನ ಇದ್ದಾರೆ ಅಂತ ನಾನು ನೆನೆಸಿಲ್ಲ. ಈಗ ಹೊರಗೆ ಬಂದ ನಂತರ ಗೊತ್ತಾಯಿತು. ಇಷ್ಟು ಸೂಪರ್ ಆಗಿದೆ, ನನಗೆ ಬಹಳ ಖುಷಿ ಆಗ್ತದೆ. ಆದರೆ ಈ ತುಳು ನಮ್ಮ ಟೈಮಲ್ಲಿ 81ರಿಂದ 87 ತನಕ ನಾನು ಮುಂಬೈಯಲ್ಲಿ ಸಿನಿಮಾ ಇದು ತುಳು ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದೇನೆ. ನಾನು ತುಳು ನಾಟಕ ಮಾಡಿದ್ದೇನೆ, ಬರೆದಿದ್ದೇನೆ, ರೈಟರು, ಡೈರೆಕ್ಟರು, ಆ್ಯಕ್ಟರ್ ಕೂಡ. ಆದರೆ ಇವತ್ತು ನನಗೆ ಬಹಳ ಖುಷಿ ಆಗ್ತದೆ. 36 ವರ್ಷದ ನಂತರ ನಾನು ನನಗೆ ಬಹಳ ಖುಷಿ ಆಗ್ತದೆ. ನಿಮ್ಮಲ್ಲಿ ಅದು ಪಿಲಿಬೈ ಯಮನಕ್ಕದ ಒಟ್ಟಿಗೆ ನನಗೆ ಒಂದು ಸಂದರ್ಭ ಸಿಕ್ಕಿದೆ, ಅವರೊಟ್ಟಿಗೆ ನನಗೆ ನಿಂತು ಮಾತಾಡಲಿಕ್ಕೆ. ನಾನು ತುಳು ರಂಗಭೂಮಿಗೆ, ಅದೇ ರೀತಿ ಪಿಲಿಬೈ ಯಮನಕ್ಕ ಚಿತ್ರತಂಡದ ಎಲ್ಲ ಸದಸ್ಯರಿಗೂ ನನ್ನ ಮನಪೂರ್ವಕ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆಯೂ ನಿಮ್ಮ ಈ ಚಿತ್ರರಂಗ ಇನ್ನು ಮುಂದಕ್ಕೆ ಬಹಳ ರಿಚ್ ಆಗಿ ಮುಂದುವರಿಲಿ ಅಂತೇಳಿ ನಾನು ನಮ್ಮ ಭಗವತಿ ಮಾತೆಯಲ್ಲಿ ಪ್ರಾರ್ಥಿಸಿ, ಅದೇ ರೀತಿ ಕಟೀಲು ಅಮ್ಮನವರಲ್ಲಿ ಪ್ರಾರ್ಥಿಸ್ತೇನೆ. ನಿಮ್ಮ ಈ ಪ್ರಯಾಣ ಇದೇ ರೀತಿ ಮುಂದಕ್ಕೆ ಹೋಗಲಿ. ಎಲ್ಲ ತುಳು ರಂಗಭೂಮಿಯ ಕಲಾವಿದರು, ಅದೇ ರೀತಿ ಪ್ರೇಕ್ಷಕರು ನಿಮಗೆ ಸಂಪೂರ್ಣ ಸಹಕಾರ ಎಲ್ಲ ಕೊಡ್ಲಿ ಅಂತ ಹೇಳಿ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ನೋಡಿ ವೀಕ್ಷಕರೇ, ನೀವು ಇನ್ನ ಮಂಗಳೂರಲ್ಲಿ ಇದ್ಬಿಟ್ಟು ಸಿನಿಮಾ ನೋಡಿಲ್ಲ, ದಯವಿಟ್ಟು ಚಿತ್ರಮಂದಿರಕ್ಕೆ ಮನೆಯ ಕುಟುಂಬ ಸಮೇತರಾಗಿ ಬಂದು ಸಿನಿಮಾನ ನೋಡಿ, ಸಿನಿಮಾನ ಗೆಲ್ಲಿಸ್ಬೇಕು ಸರ್. ಇನ್ನು ಮಂಗಳೂರಲ್ಲಿ ಇರೋರೆ ಸಿನಿಮಾನ ಇನ್ನ ನೋಡಿಲ್ಲ, ನೀವು ಮುಂಬೈಯಿಂದ ಬಂದಿದ್ದೀರಾ ಅಂತ ವೀಕ್ಷಕರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ ಅಂತ ಸರ್? ನನಗೆ ಟೈಮ್ ಇಲ್ಲ, ಆದರೂ ನಾನು ಈಗ ಇಂಟರ್ವ್ಯೂ ತನಕ ನಾನು ಸಿನಿಮಾವನ್ನು ನೋಡಿದ್ದೇನೆ. ಆದರೂ ನನಗೆ ಮನಸ್ಸಿದೆ ಮುಂದುವರಿಸುವ ಅಂತೇಳಿ. ಆದರೂ ನನಗೆ ಅಲ್ಲಿ ಒಂದು ಮೀಟಿಂಗ್ ಇದೆ, ಅದರ ಕಾರಣ ನನಗೆ ಹೋಗಲೇಬೇಕು, ಬೇರೆ ಉಪಾಯ ಇಲ್ಲ. ನಮ್ಮ ತುಳು ಬಾಂಧವರಿಗೆ ನಾನು ಏನು ಹೇಳುವುದು ಅಂದರೆ, ಮೊದಲು KN ಟೈಲರ್ ಅಂತ ಅವರು ಸಿನಿಮಾ ಮಾಡ್ತಿದ್ರು. ಆ ನಂತರ ಅವರು ಈಗ ನಮ್ಮ ಎದುರಿನಲ್ಲಿ ಇಲ್ಲ ಅವರು. ಆ ನಂತರ ಸಿನಿಮಾ ಹಂತವಾಗಿ ಮೇಲೆ ಬಂತು. ಆದರೆ ನನಗೆ ಹೇಳುತ್ತಿರೋದೇ ಇವತ್ತೊಂದು ಸಂತೋಷ ಆಗ್ತದೆ ಅಂತೇಳಿ, ಈ ಪಿಲಿಬೈಲು ಯಮನಕ್ಕ ಈ ಸಿನಿಮಾ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳಿ ನನಗೆ ಹೋಗ್ಲಿಕ್ಕೆ ಮನಸ್ಸಾಗುದಿಲ್ಲ. ಆದರೆ ಬೇರೆ ಉಪಾಯ ಇಲ್ಲದೆ ನಾನು ಈಗ ಹೋಗ್ತಾ ಇದ್ದೇನೆ. ನಾನು ತುಳು ಬಾಂಧವರಿಗೆ ಹೇಳ್ತಾ ಇದ್ದೇನೆ, ನೀವು ಎಲ್ಲರೂ ಇಂಥ ಸಿನಿಮಾ, ಒಳ್ಳೆ ಸಿನಿಮಾವನ್ನು ನೋಡಿ ಅವರಿಗೆ ಸಹಕಾರ ಕೊಡಬೇಕಂತೇಳಿ ತುಳು ಭೂಮಿಯ ಸದಸ್ಯರಿಗೂ, ತುಳು ಕಲಾಭಿಮಾನಿಗಳಿಗೂ, ಸಮಸ್ತ ತುಳು ಬಾಂಧವರಿಗೂ ನಾನು ಹೇಳ್ತಾ ಇದ್ದೇನೆ, ಇವರಿಗೆ ಸಂಪೂರ್ಣ ಸಹಕಾರ ಕೊಡಿ ಅಂತ ಹೇಳಿ. ಥ್ಯಾಂಕ್ ಯು ಸರ್. ನಿಮ್ಮ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು.